ನಮಸ್ಕಾರ. ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮುಲ್ಲಸ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಫಾದರ್ ಮುಲ್ಲಸ್ ಈ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ KV ರಾಜೇಶ್ವರ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಡಾಕ್ಟರ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಡಾಕ್ಟರ್. ಎಸ್, ಇವತ್ತು ನಾವು ಈ ದಿವಸ ವೆರಿಕೋಸ್ ವೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಎಸ್, ಏನು ಇದು, ಯಾಕೆ ಬರುತ್ತೆ, ಏನಿದರ ಲಕ್ಷಣಗಳು ಮತ್ತು ಯಾವ ರೀತಿಯ ಚಿಕಿತ್ಸೆ ಮತ್ತು ವಂಶಪಾರಂಪರ್ಯವಾಗಿ ವೆರಿಕೋಸ್ ವೈನ್ಸ್ ಬರುತ್ತಾ ಅಥವಾ ಯಾರಿಗೆ ಬರುತ್ತೆ, ಯಾವ ಉದ್ಯೋಗದವರಿಗೆ ಬರುತ್ತೆ, ಮತ್ತು ಎಸ್ ಎಲ್ಲ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಹಿರಿಯ ವೈದ್ಯರು ಡಾಕ್ಟರ್ KV ರಾಜೇಶ್ವರ ಅವರು ಇವತ್ತು ಈ ಸಂದರ್ಭದಲ್ಲಿ ಅವರು ವೆರಿಕೋಸ್ ವೈನ್ಸ್ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್, ಸಾಮಾನ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ವೆರಿಕೋಸ್ ವೈನ್ಸ್ ನಾವು ಎಲ್ಲ ಕಡೆ ಕೇಳ್ತೇವೆ ಅಥವಾ ಏನೋ ಒಂದಷ್ಟು ಇಂಥ ಸಮಸ್ಯೆಗಳು ಜನರಲ್ಲಿ ಇವತ್ತಿನ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಏನಿದು ವೆರಿಕೋಸ್ ವೈನ್ಸ್ ಅಂದರೆ ಏನಿದು? ಸಾಮಾನ್ಯವಾಗಿ ಮನುಷ್ಯನಲ್ಲಿ ಆರ್ಟ್ರಿ ಮತ್ತು ವೇನ್ ಅಂತ ಇದೆ. ಸೊ ಆರ್ಟ್ರಿ ಮೂಲಕ ಬ್ಲಡ್ ರಕ್ತವನ್ನು ದೇಹದ ವಿವಿಧ ಅಂಗಗಳಿಗೆಲ್ಲ ಒದಗಿಸಿ ಅಲ್ಲಿಂದ ಆಮ್ಲಜನಕವು ಅಂಗಾಂಶಗಳಿಗೆ ಹೋಗಿ ಅಲ್ಲಿಂದ ಇದು ಇಂಗಾಲಾಮ್ಲ ಅಂತ ಹೇಳ್ತೇವಲ್ಲ, ಅದು ರಕ್ತಕ್ಕೆ ವಾಪಸ್ ಬಂದು ಅದು ಪುನಃ ಹಾರ್ಟಿಗೆ ಬರಬೇಕು ಮತ್ತು ಪ್ಯೂರಿಫಿಕೇಷನ್ ಆಗಲಿಕ್ಕೆ. ಸೊ ಹಾಗೆ ಬರುವಾಗ ಈ ಕಾಲಿನ ಮುಖಾಂತರ ಬರುವ ವೇನಲ್ಲಿ ಸ್ವಲ್ಪ ಕಾಲಿಗೂ ಮತ್ತು ಹಾರ್ಟಿಗೂ ತುಂಬ ಡಿಸ್ಟೆನ್ಸ್ ಇರುವ ಕಾರಣ, ದೂರ ಇರುವ ಕಾರಣ ರಕ್ತನಾಳಗಳಲ್ಲಿ ವೇನ್ ಅಥವಾ ಅಭಿಧಮನಿ ಅಂತ ಹೇಳ್ತಾರೆ, ಅದರ ಕೋಶಗಳಲ್ಲಿ ಸ್ವಲ್ಪ ನಿಧಾನ ಪ್ರಾಯ ಹೋದಾಗೆ ಚೇಂಜಸ್ ಆಗಿ ಸ್ವಲ್ಪ ಒಳಗೆ ಒಂದು ವ್ಯಾಲ್ವ್ಸ್ ಇರ್ತದೆ, ಅದು ಡ್ಯಾಮೇಜ್ ಆಗಿ ಈ ರಕ್ತನಾಳಗಳು ಉಬ್ಬಿಕೊಂಡು ಬರ್ತದೆ. ಯಾಕೆಂದರೆ ಬ್ಲಡ್ ಸರಿಯಾಗಿ ಮೇಲೆ ಪಂಪ್ ಆಗೋದಿಲ್ಲ. ಹಾಗೆ ಉಬ್ಬಿಕೊಂಡು ಬರುವಾಗ ಅದು ಬ್ಲಡ್ ವಾಪಸ್ ಸರಿಯಾಗಿ ಹಾರ್ಟಿಗೆ ಹೋಗದ ಕಾರಣ ಕೆಳಗೆ ಪೂಲ್ ಆಗ್ತಾ ಬರ್ತದೆ. ಹಾಗೆ ರಕ್ತನಾಳಗಳು ಉಬ್ಬಿಕೊಂಡು ಬರುವುದು. ಇದನ್ನು ವೆರಿಕೋಸ್ ವೈನ್ ಅಂತ ಹೇಳಿ. ಎಸ್ ಡಾಕ್ಟರ್, ಇದು ಸಾಮಾನ್ಯವಾಗಿ ಯಾರಿಗೆ ಬರುತ್ತೆ ಅಂತ? ಇದು ಸಾಧಾರಣ ಅಥವಾ ಯಾವ ಸ್ಟೈಲ್ ಆಫ್ ಉದ್ಯೋಗ ಅಥವಾ ಕೆಲಸ ಮಾಡುವಂಥವರಿಗೆ ಯಾವ ಹಾಗೇನಾದರೂ ಉಂಟದ? ಇದು ಉಂಟು. ಯಾಕೆಂದರೆ ಮನುಷ್ಯನಿಗೆ ಸಾಮಾನ್ಯವಾಗಿ ಬರ್ತದೆ. ಯಾಕೆಂದರೆ ಪ್ರಾಣಿಗಳಲ್ಲಿ ವೆರಿಕೋಸ್ ವೈನ್ ಇಲ್ಲ. ಯಾಕೆಂದರೆ ಅದು 4 ಕಾಲಲ್ಲಿ ನಡೆಯೋ ಕಾರಣ, ಮನುಷ್ಯ ನಿಂತುಕೊಂಡಿರುವ ಕಾರಣ ಅದೊಂದು ಶಾಪ ಅಂತಲೇ ಹೇಳ್ಬೋದು. ಮತ್ತು ಇದು ವೆರಿಕೋಸ್ ವೈನ್ ಸಾಧಾರಣವಾಗಿ ನಿಂತುಕೊಂಡು ಕೆಲಸ ಮಾಡೋರಲ್ಲಿ ಜಾಸ್ತಿ, ಎಸ್ಪೆಷಲಿ ಕಂಡಕ್ಟರ್ಸು ಮತ್ತು ಪೊಲೀಸ್ ಮೆನ್ನು, ಸೋಲ್ಜರ್ಸು, ಆಮೇಲೆ ನರ್ಸಸ್ಸು, ಟೀಚರ್ಸ್, ಕರೆಕ್ಟ್ ನೀವು ಹೇಳಿದಾಗ ಟೀಚರ್ಸ್ ಕೂಡ, ಮತ್ತು ಸರ್ಜನ್ಸ್ ತುಂಬ ಹೊತ್ತು ನಿಂತ್ಕೊಂಡು ಆಪರೇಷನ್ ಮಾಡ್ತಾರೆ. ಟೀಚರ್ಸ್ ಕೂಡ ನಿಂತ್ಕೊಂಡು ಪಾಠ ಹೇಳುವಾಗ ಅವರಿಗೆ ಕಾಲಿಂದ ಮೇಲೆ ಹಾರ್ಟಿಗೆ ಬರಲಿಕ್ಕೆ ರಕ್ತನಾಳಗಳಲ್ಲಿ ವಾಪಸ್ ಬ್ಲಡ್ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಅದು ಕ್ರಮೇಣ ಅದು ತೊಂದರೆ ಆಗಿ ವೆರಿಕೋಸ್ ವೈನ್ ಬರುವುದು. ಈಗ ಈ ರೀತಿಯ ಬೇರೆ ಬೇರೆ ಕೆಲಸ ಮಾಡುವವರಿಗೆ ನೀವು ಹೇಳಿದ್ರಿ, ನಿಂತುಕೊಂಡು ಕೆಲಸ ಮಾಡುವವರಿಗೆ ಅಂತ, ವಂಶಪಾರಂಪರ್ಯವಾಗಿ ಬರೋ ಚಾನ್ಸಸ್ ಉಂಟಾ? ವಂಶಪಾರಂಪರ್ಯವಾಗಿ ಬರುವ ಚಾನ್ಸಸ್ ಇದೆ, ಆದರೆ ಅದು ಸ್ವಲ್ಪ ಕಮ್ಮಿ. ಅವರಲ್ಲಿ ಆ ವ್ಯಾಲ್ವ್ಸ್ ಅನ್ನೋದು ಸ್ವಲ್ಪ ಅದು ಇದಿರ್ತದೆ, ಅದು ಡ್ಯಾಮೇಜ್ ಆಗಿರುತ್ತೆ. ಡ್ಯಾಮೇಜ್ ಅಲ್ಲ, ಅದು ಇರುವುದೇ ಇಲ್ಲ ಅಂಥವರಲ್ಲಿ ಬರುತ್ತದೆ. ಅದು ತುಂಬ ಅಪರೂಪ. ಈಗ ಮಹಿಳೆಯರಿಗೆ ಅಂತ ಏನಾದರೂ ಜಾಸ್ತಿ ಬರೋದುಂಟಾ? ಮಹಿಳೆಯರಲ್ಲಿ ಅವರಿಗೆ ಸಾಧಾರಣವಾಗಿ ಅವರಿಗೆ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಇರೋ ಕಾರಣ ಅದು ಈ ಅಭಿಧಮನಿ ಅಥವಾ ವೇನ್ಸ್ ವಾಲ್ ಮೇಲೆ ಸ್ವಲ್ಪ ಸಡಿಲ ಮಾಡ್ತದೆ. ಹಾಗಾಗಿ ಅವರಲ್ಲಿ ಸ್ವಲ್ಪ ಜಾಸ್ತಿ. ಹಾಗೂ ಪ್ರೆಗ್ನೆನ್ಸಿ ಆಗುವಾಗ ನಾರ್ಮಲಿ ಎಲ್ಲರಿಗೂ ಇರ್ತದೆ, ಅದು ಸಾಧಾರಣ ಎಲ್ಲರಿಗೂ ಇರ್ತದೆ. ಬಟ್ ಡೆಲಿವರಿ ಆದ ತಕ್ಷಣ ಅದು ಗುಣ ಆಗ್ತದೆ. ಕೆಲವರಲ್ಲಿ ಅದು ಗುಣ ಅಂದರೆ ಬ್ಲಡ್ ಸಪ್ಲೈ, ಈಗ ಎಂಥದ್ದು ಮಗು ಬೆಳೀತಾ ಹೋದಾಗೆ ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಆಗುವಾಗ ವೇನ್ ಸರಿಯಾಗಿ ಬ್ಲಡ್ಗೆ ಹಾರ್ಟಿಗೆ ಬರೋದಿಲ್ಲ, ಸ್ವಲ್ಪ ಮಟ್ಟಿಗೆ ತಡೆ ಇರ್ತದೆ. ಹಾಗಾಗಿ ಅದು ಬರುವುದು. ಅದರೊಟ್ಟಿಗೆ ಹಾರ್ಮೋನ್ ಎಫೆಕ್ಟಲ್ಲಿ ಕೂಡ ಇದಾಗ್ತದೆ. ಬಟ್ ಡೆಲಿವರಿ ಆದಮೇಲೆ ಅದು ಕ್ಲಿಯರ್ ಆಗ್ತದೆ. ಕೆಲವರಿಗೆ ಮಾತ್ರ ಇದು ಪ್ರೋಗ್ರೆಸ್ ಆಗ್ತದೆ ಅಥವಾ ಮುಂದುವರಿತದೆ. ಎಸ್ ಡಾಕ್ಟ್ರ್, ಇದರ ಏನು ಸಿಂಪ್ಟಮ್ಸ್, ಗುಣಲಕ್ಷಣ ಈಗ ಆರಂಭಿಕ ಹಂತದಲ್ಲಿ ಯಾವ ರೀತಿ ಕಾಣಿಸಿಕೊಳ್ಳುತ್ತೆ? ಕೆಲವರಿಗೆ ಕಾಲಲ್ಲಿ
ಸರಿಯಾಗಿ ಹೇಳೋದಾದ್ರೆ ಕಾಲಲ್ಲಿ ಬಾವು ಬರೋದು ಮೊದಲನೇ ಇದು ಸೂಚನೆ, ಸಿಂಪ್ಟಮ್ಸ್. ಬಟ್ ಅದು ಮುನ್ಸೂಚನೆ, ಅದು ಮುನ್ಸೂಚನೆ. ಎರಡು ಕಾಲಲ್ಲಿ ಬಾವು ಬರುವುದು, ಮತ್ತೆ ರಾತ್ರಿ ಆಗುವ ಅಂದ್ರೆ ಕಾಲಿನ ಯಾವ ಭಾಗದಲ್ಲಿ ಇದು ಈ ರೀತಿ ಬಾವು ಬರೋದು? ಪಾದದ ಹತ್ರ, ಗಂಟಿನ ಹತ್ರ. ಮತ್ತೆ ರಾತ್ರಿ ಆಗುವಾಗ ಸ್ವಲ್ಪ ಕಾಲು ಎಳೆತ ಬರುವುದು ಬರ್ತದೆ. ಮತ್ತೆ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ರೆ ಅವರಿಗೆ ಕಾಲು ನೋವು ಜಾಸ್ತಿ ಶುರು ಆಗ್ತದೆ. ಸಾಮಾನ್ಯ ಯಾವ ಏಜಿನ ಗ್ರೂಪ್? ಸಾಧಾರಣ ಒಂದು 30 ವರ್ಷದ ನಂತರ ಶುರು ಆಗುದು ಇದೆಲ್ಲ. ಸೊ ಅಂದ್ರೆ ಕಾಲಿನಲ್ಲಿ ಒಂಥರ ಬಾವು ಅಥವಾ ಪಾದದಲ್ಲಿ ನೋವು ಮತ್ತೆ ಕೆಲವರಿಗೆ ಸಣ್ಣ ಸಣ್ಣ ಸ್ಪೈಡರ್ ವೈನ್ಸ್ ಅಂತ ಹೇಳಿದ್ದೇವೆ, ಸಣ್ಣ ಸಣ್ಣ ವೈನ್ಸ್ ಚರ್ಮದ ಅಡಿಯಲ್ಲಿ ಕಾಣ್ತದೆ, ತೊಡೆಯಲ್ಲಿ ಅಥವಾ ಕಾಲಿನಲ್ಲಿ ಎಲ್ಲ. ಗಂಟಿನಲ್ಲಿ ಕಾಣಿಸುವಂತದ್ದು ಚರ್ಮದ ಅಡಿಯಲ್ಲಿ, ಗಂಟಿನಲ್ಲಿ ಅಂತೆಲ್ಲ ಹೇಳಿದಿಲ್ಲ, ಕಾಲಿನ ಗಂಟಿನ ಸುತ್ತ ಅದು ಜಾಸ್ತಿ ಬರೋದು, ಮತ್ತೆ ಮೇಲೇನೂ ಬರ್ತದೆ, ತೊಡೆಯವರೆಗೂ ಬರ್ತದೆ. ಇದು ಪ್ರಾರಂಭಿಕದ ಹಂತದ ಲಕ್ಷಣಗಳು. ಈ ಹಂತದಲ್ಲಿ ರೋಗಿಗಳು ಸಾಧಾರಣ ವೈದ್ಯರ ಹತ್ರ ಹೋಗೋದಿಲ್ಲ. ಹೋಗದಿದ್ದರೆ ಅವರು ಏನಾದರೂ ಈಗ ಕಾಲು ಊತಕ್ಕೆ ಏನಾದರೂ ಹೋಗಿ ತೋರಿಸಿದ್ರೆ ಫಿಸಿಷಿಯನ್ಗೆ ಹೋಗಿ ತೋರಿಸ್ತಾರೆ. ಯೂಶಲಿ ಕಾಲು ಊತ ಬೇರೆ ಕಾರಣಗಳಲ್ಲಿ ಬರ್ತದೆ, BP ಅಲ್ಲಿ ಬರ್ಬೋದು ಅಥವಾ ಕಿಡ್ನಿ ಪ್ರಾಬ್ಲಮ್ ಅಲ್ಲಿ ಬರ್ಬೋದು. ಸೊ ಅವಾಗ ಅವರು ಸ್ವಲ್ಪ ತಪಾಸಣೆ ಮಾಡುವಾಗ ಈ ಡೌಟ್ ಏನಾದ್ರು ಬಂದ್ರು ಅದನ್ನು ಇದು ಬಂದ್ರೆ ಅವಾಗ ಸ್ಕ್ಯಾನಿಂಗ್ ಮಾಡುವಾಗ ಗೊತ್ತಾಗ್ತದೆ ವೆರಿಕೋಸ್ ವೇನ್ ಇದೆ ಅಂತೇಳಿ. ಏನಾದರೂ ಇದಕ್ಕೆ ಇಂಥ ಒಂದು ಕಾಯಿಲೆ ಉಂಟಾಗಲಿಕ್ಕೆ ಮೂಲ ಕಾರಣ ಅಂತ ಏನಾದರೂ? ಮೂಲ ಕಾರಣ ಅಂದ್ರೆ ಅದೇ ಏನು ರೀಸನ್ ಅಂತ, ಯಾವ ಕಾರಣದಿಂದಾಗಿ ಈ ರೀತಿ ಒಂದು ಉಂಟಾಗಬಹುದು ಅಂತ? ಈಗ ನಾರ್ಮಲ್ ಆಗಿ ದೇಹದಲ್ಲಿ ಅಭಿಧಮನಿ ಅಥವಾ ವೇಯ್ನ್ ಅಲ್ಲಿ ವ್ಯಾಲ್ವ್ಸ್ ಇರ್ತದೆ, ಅದು ಯೂನಿ ಡೈರೆಕ್ಷನಲ್, ಅಂದ್ರೆ ಬ್ಲಡ್ ಫ್ಲೋ, ಬ್ಲಡ್ ರಕ್ತ ಸಂಚರಣೆ ಮೇಲ್ಗಡೆ ಹೋಗ್ಬೇಕು, ಅಂದ್ರೆ ಹಾರ್ಟಿಗೆ ಹೋಗ್ಬೇಕು. ಈ ವ್ಯಾಲ್ವ್ ಡ್ಯಾಮೇಜ್ ಆದ್ರೆ ಸೊ ಬ್ಲಡ್ ಮೇಲೆ ಹೋಗೋದು ಬದಲು ಅದು ಸರಿಯಾಗಿ ಹೋಗುವುದಿಲ್ಲ, ಮತ್ತೆ ಕೆಳಗೆ ಬರ್ತದೆ. ಹಾಗೆ ಅದು ಕಾಲಿಗೆ ಪ್ರೆಷರ್ ಜಾಸ್ತಿ ಆಗ್ತದೆ ವೇಯ್ನಲ್ಲಿ, ಹಾಗೆ ಅದು ರಕ್ತನಾಳ ಉಬ್ಬಿಕೊಂಡು ಬರುವುದು. ಈಗ ನೀವು ಕಾಲಲ್ಲಿ ಬಾವು ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತೀರಿ. ಆ ಬಾವು ಕಾಣಿಸಿಕೊಂಡ ಸಂದರ್ಭದಲ್ಲೆಲ್ಲ ನೋವು ಕೂಡ ಇರುತ್ತಾ ಅಥವಾ ಏನು? ನೋವು ಇರುತ್ತದೆ ಸಂಜೆ ಆಗುವಾಗ, ಬೆಳಿಗ್ಗೆ ಇರುವುದಿಲ್ಲ, ಬೆಳಿಗ್ಗೆ ಬಾವು ಕೂಡ ಇರುವುದಿಲ್ಲ. ಮಲಗಿ ಎದ್ದಾಗ ನಿಧಾನ ಕ್ರಮೇಣ ಸಂಜೆ ಆಗುವ ಹೊತ್ತಿಗೆ ಅವರು ಕೆಲಸ ಮಾಡಿ ಎಲ್ಲ ಬಂದು ಇದಾಗಷ್ಟೊತ್ತಿಗೆ ನೋವು ಒಟ್ಟಿಗೆ ಬಾವು ಬರಲಿಕ್ಕೆ ಶುರು ಆಗ್ತದೆ. ಇದು ಎಲ್ಲರಲ್ಲಿ ಇರ್ಬೇಕಂತಿಲ್ಲ, ಕೆಲವರಲ್ಲಿ ಹೀಗೆ ಬರ್ತದೆ. ನೀವು ಹೇಳೋ ಪ್ರಕಾರ ಈ ಬಾವು ಅಥವಾ ಈ ರೀತಿಯ ಒಂದು ಏನು ಪಾದದಲ್ಲಿ ಉಂಟಾಗುವ ನೋವು ಕಂಡ ಸಂದರ್ಭದಲ್ಲಿ ಬಹುಶಃ ಏನು ವೈದ್ಯರನ್ನು ಭೇಟಿ ಆಗಬೇಕು ಅಥವಾ ಶುರುವಿಗೆ ಅವರು ಹೆಚ್ಚಿಗೆ ಹೋಗುವುದು ಕುಟುಂಬ ವೈದ್ಯರು ಅಥವಾ ಫ್ಯಾಮಿಲಿ ಕ್ಲಿನಿಕ್ಗೆ ಹೋಗ್ತಾರೆ, ಅಥವಾ ಕೆಲವರು ಸೀದಾ ಇವ್ರ ಹತ್ರ ಆರ್ಥೋಪೆಡಿಕ್ಸ್ ಅವ್ರ ಹತ್ರ ಹೋಗ್ತಾರೆ. ಅವರು ತಪಾಸಣೆ ಮಾಡಿ ಸರ್ಜನ್ ಅಥವಾ ಬೇರೆ ಇವ್ರ ಹತ್ರ ರೆಫರ್ ಮಾಡ್ತಾರೆ. ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಈ ಒಂದು ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ KV ರಾಜೇಶ್ವರ ಅವರಿದ್ದಾರೆ. ನಾವು ಈ ಸಂದರ್ಭದಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಡಾಕ್ಟರ್, ನೀವು ಆರಂಭದಲ್ಲಿ ಹೇಳಿದರೆ ಇದರ ಗುಣಲಕ್ಷಣಗಳನ್ನು ಹೇಳುವ ಸಂದರ್ಭದಲ್ಲಿ ಕೂಡ ಹೇಳಿದರೆ ಏನು ಆರಂಭದಲ್ಲಿ ಇಂಥ ಗುಣಲಕ್ಷಣಗಳನ್ನ ಕಾಣಿಸಿಕೊಂಡಾಗ ಫ್ಯಾಮಿಲಿ ಡಾಕ್ಟರನ್ನು ಭೇಟಿ ಮಾಡ್ತಾರೆ ಅಂತ. ಒಂದಷ್ಟು ಜನ ನರರೋಗ ಯಾಕಂತ ಹೇಳಿದ್ರೆ ಈ ಕಾಲಿನಲ್ಲಿ ಊತ ಅಥವಾ ನೀವು ಭೇಟಿ ಮಾಡುವಂತ, ಇದು ನರ ಅಂತ ಹೇಳಿದ್ರೆ ಈಗ ನರ ಮತ್ತೆ ನಾಡಿ ಅಂತ ಎರಡಿದೆ. ನರ ಅಂತ ಹೇಳಿದ್ರೆ ಅದು ಸಾಧಾರಣವಾಗಿ ಬ್ರೈನ್ಗೆ ಸಂಬಂಧಪಟ್ಟದ್ದು. ಓಕೆ, ಸೆನ್ಸೇಷನ್ ಅಂತ ಹೇಳ್ತೇವೆ ಅದು. ಸೊ ಹಾಗಾಗಿ ನರರೋಗದ ಹತ್ರ ಹೋಗಿ ಏನು ಪ್ರಯೋಜನ ಇಲ್ಲ. ಸರಿಯಾಗಿ ಹೇಳಬೇಕಾದ್ರೆ ವ್ಯಾಸ್ಕ್ಯುಲರ್ ಸರ್ಜನ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗ್ಬೇಕು. ಅಂದ್ರೆ ಅವರು ಈ ರಕ್ತನಾಳಗಳದ್ದೇ ಸರ್ಜರಿ ಮಾಡುವವರು ಇದ್ದಾರೆ. ಬಟ್ ಈಗ ಅವರು ಹೆಚ್ಚಿಗೆ ಅವರು ರಕ್ತನಾಳ ಇದು ಮಾಡುವವರು ಆರ್ಟರಿ ಮಾತ್ರ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಕೆಲವರು ವೇಯ್ನ್ ಅಥವಾ ಅಭಿಧಮನಿ ಸರ್ಜರಿ ಕೂಡ ಅಥವಾ ಅದರ ಚಿಕಿತ್ಸೆ ಕೂಡ ಮಾಡ್ತಾರೆ. ನಾವು ಜನರಲ್ ಸರ್ಜರಿಯವರು ಇದನ್ನು ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ. ಓಕೆ 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 ಈಗ ಆಸ್ಪತ್ರೆಗೆ ಬಂದಾಗ ಅಥವಾ ನಿಮ್ಮ ಹತ್ರ ಬಂದಾಗ ಯಾವ ಮಾದರಿಯ ಪರೀಕ್ಷೆಗಳು ಮೊದಲಾಗಿ ಬಂದಂಥ ಪೇಷಂಟ್ ಎದುರಿಸಬೇಕಾಗತ್ತೆ?
ನಮ್ಮ ಹತ್ರ ರೋಗಿಗಳು ಬರಬೇಕಾದ್ರೆ ಈ ಕಾಲೂತ ಅಥವಾ ಸಣ್ಣ ನೋವಿದ್ದಾಗ ಹೆಚ್ಚಿಗೆ ಯಾರು ಬರುವುದಿಲ್ಲ. ಅವರು ಬರುವುದೇ ಲಾಸ್ಟ್ ಸ್ಟೇಜಲ್ಲಿ, ಅಂದರೆ ಕಾಲಲ್ಲಿ ನರಗಳ ದಪ್ಪಾಗಿ ಅಥವಾ ಕಾಲಲ್ಲಿ ಹುಣ್ಣಾದಾಗ ಬರ್ತಾರೆ. ಪ್ರತಿನಿತ್ಯದ ನೋವು ಜಾಸ್ತಿ ಆದಾಗ, ನೋವಿಗಿಂತ ಕಾಲಲ್ಲಿ ಏನಾದರೂ ಕಾಣ್ಬೇಕು ಅವರಿಗೆ, ಕಾಲಲ್ಲಿ ಕಪ್ಪಾಗಿರೋದು ಅಥವಾ ಕಾಲಲ್ಲಿ ಹುಣ್ಣಾಗಿದ್ದು. ಯಾವ ಥರ ಕಾಣಿಸ್ತದೆ ಅದು? ಅದೇ ಅದು ಕಪ್ಪಾಗ್ತದೆ. ಈ ಕಾಲಿನ ಪಾದದ ಗಂಟಿನ ಹತ್ರ ಎರಡು ಬದಿಯಲ್ಲಿ, ಒಳಬದಿ ಅಥವಾ ಹೊರಬದಿಯಲ್ಲಿ ಸ್ವಲ್ಪ ಚರ್ಮ ಕಪ್ಪಾಗ್ತಾ ಬರ್ತದೆ. ಮತ್ತೆ ಅವರಿಗೆ ಕೆಲವರಿಗೆ ತುರಿಕೆ ಶುರುವಾಗ್ತದೆ. ಆ ಸಮಯದಲ್ಲಿ ಅವರು ಬರ್ತಾರೆ. ಇಲ್ಲದ್ರೆ ದೊಡ್ಡ ಗಾಯ ಆಗಿಯೇ ಬರ್ತಾರೆ. ಅವರಿಗೆ ಸ್ವಲ್ಪ ನೋವು ಇದ್ದೇ ಇರ್ತದೆ. ಗಾಯದ ನೋವು ಒಟ್ಟಿಗೆ ಈ ನೋವು ಕೂಡ ಇರ್ತದೆ. ಗಾಯ ಅಂದ್ರೆ ಯಾವ ಕಾರಣಕ್ಕೆ ಅದು ಗಾಯ ಆಗ್ತದೆ? ಗಾಯ ಅದು ಫಸ್ಟ್ ಅದು ಕಪ್ಪಾದ ಜಾಗದಲ್ಲಿ ಅವರಿಗೆ ಎಕ್ಸಿಮಾ ಅಥವಾ ತುರಿಕೆ ಶುರುವಾಗ್ತದೆ. ಅದು ಕಪ್ಪಾಗೋದು ಈ ರಕ್ತ ಕಣಗಳು ಚರ್ಮದ ಅಡಿಗೆ ಹೋಗುದು. ಬ್ಲಡ್ ಇದರಿಂದ ರಕ್ತನಾಳಗಳಿಂದ ಹೊಡೆದು ರಕ್ತ ಕಣಗಳು ಅಲ್ಲಿ ಹೋಗಿ ಅದು ಇರಿಟೇಷನ್ ಮಾಡ್ತದೆ, ಅಂದ್ರೆ ಚರ್ಮ ತುರಿಸುವಾಗೆ ಮಾಡ್ತದೆ. ಹಾಗೆ ತುರಿಸಿ ಅದು ಸಣ್ಣ ಗಾಯ ಆಗಿ, ಈಗ ನೀವು ಒಂದ್ಸಲ ಗಾಯ ಆದ್ರೆ ಈ ವೆರಿಕೋಸ್ ವೈನ್ ಇದ್ದವರಲ್ಲಿ ಅದು ಗುಣ ಆಗೋದಿಲ್ಲ. ಸೊ ಆ ಸ್ಟೇಜಲ್ಲಿ ಅದು ಏನು ಔಷಧಿ ಅಥವಾ ಅವರು ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಹೋಗಿರ್ತಾರೆ ಅಥವಾ ಅವರೆಲ್ಲ ಮಾಡಿ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಆದರೂ ಅದು ಗಾಯ ಗುಣ ಆಗ್ಲಿಕ್ಕೆ ಕೇಳೋದಿಲ್ಲ. ಆ ಸಮಯದಲ್ಲಿ ಅವರು ನಮ್ಮಲ್ಲಿ ಬರ್ತಾರೆ. ಈ ಮಧ್ಯೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಧ್ಯವಯಸ್ಕರು ಅಥವಾ ಸ್ವಲ್ಪ ಮಧ್ಯವಯಸ್ಕರಿಗಿಂತಲೂ ಸ್ವಲ್ಪ ಏಜ್ ಆದವರಿಗೆ ಕಾಲಿನಲ್ಲಿ ಕೆಲವೊಮ್ಮೆ ನೀವು ಹೇಳಿದಾಗ ಈ ಕಪ್ಪು ಬಣ್ಣದ್ದು ಏನು ಕಲೆ ಥರ ಎಲ್ಲ ಕಾಣಿಸ್ತಾ ಇರ್ತದೆ. ಸೊ ಇವೆಲ್ಲವೂ ಕೂಡ ವೆರಿಕೋಸ್ ವೈನ್ಸ್ಗೆ ಸಂಬಂಧಪಟ್ಟಂಥ ಕಲೆಗಳೇ ಆಗಿರ್ಬೋದು? ಹೆಚ್ಚಿನವೇ. ಅಂದರೆ ಹೆಚ್ಚಿನ ಸಂದರ್ಭದಲ್ಲಿ ಅದು ಅದೇ. ಸಾಧಾರಣವಾಗಿ ವೆರಿಕೋಸ್ ವೈನ್ ಕಾಯಿಲೆ ಸಾಧಾರಣ ಒಂದು 50-60% ಜನರಿಗೆ ಎಲ್ಲರಿಗೂ ಇರ್ತದೆ. ಈಗ ಮೊದಲನೇವರು ಕಂಪೇರ್ ಮಾಡಿದ್ರೆ ಈಗಿನವರೆಲ್ಲ ನಿಂತ್ಕೊಂಡು ಕೆಲಸ ಮಾಡೋದು ಅಥವಾ ಕೂತ್ಕೊಂಡೆ. ಮೊದಲಿನವರೆಲ್ಲ ಕೆಳಗೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರು, ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅದು ಒಂದು ಕಾರಣ ಇರಬಹುದು. ಹಾಗಾಗಿ 50-60% ಜನರಲ್ಲಿ ಕಾಯಿಲೆ ಇರುವ ಕಾರಣ ಈ ನೀವು ಹೇಳಿದ ಲಕ್ಷಣ ಇದ್ರೆ ಅದು ಹೆಚ್ಚಿನ ಅಂಶ ಇದರದ್ದೇ ಸಂಬಂಧಿಸಿದ್ದು ಅಂತ ಹೇಳ್ಬೋದು. ಕ್ರಮೇಣ ಅದು ತುರಿಸಲಿಕ್ಕೆ ಆರಂಭವಾಗುತ್ತೆ. ಫಸ್ಟ್ ಆ ಸಮಯದಲ್ಲಿ ಅವರು ಹೆಚ್ಚಿಗೆ ಹೋಗುದು ಚರ್ಮದ ರೋಗ ತಜ್ಞರ ಹತ್ರ ಹೋಗ್ತಾರೆ. ಇದು ಯಾಕೆ ತುರಿಸ್ತಾ ಉಂಟು ಅಂತ. ಹೌದು, ಅವರು ಸಾಧಾರಣ ಎಲ್ಲ ನೋಡ್ತಾರೆ. ಮತ್ತೆ ಅವರಿಗೂ ಕೂಡ ಗುಣ ಕಾಣಲಿಲ್ಲ ಅಂದಾಗ ಮತ್ತೆ ಅವರು ಡೌಟ್ ಬಂದಾಗ ನಮ್ಮ ಹತ್ರ ಕಳಿಸ್ತಾರೆ. ನೀವು ಯಾವ ರೀತಿಯ? ನಾವು ಅದಕ್ಕೆ ಕೆಲವು ಹಿಸ್ಟ್ರಿ ಮತ್ತೆ ಅಂದ್ರೆ ರೋಗ ಹೇಗೆ ಬಂತು ಅದೆಲ್ಲ ಕೇಳಿ, ಮತ್ತೆ ಕೆಲವು ನಮ್ಮ ಕ್ಲಿನಿಕಲ್ ಟೆಸ್ಟ್ ಅಂತ ಇದೆ, ಅದನ್ನು ಮಾಡಿ ಮತ್ತೆ ಅದು ಇನ್ವೆಸ್ಟಿಗೇಷನ್ ಮಾಡುತ್ತೆ. ಇನ್ವೆಸ್ಟಿಗೇಷನ್ ಅಂದರೆ ಬೇರೆ ಥರದ ಟೆಸ್ಟ್ಗಳಿದೆ. ಇದರಲ್ಲಿ ಟೆಸ್ಟ್ ಜಾಸ್ತಿ ಏನಿಲ್ಲ, ಒಂದು ಸ್ಕ್ಯಾನ್ ಇದೆ, ಅದೊಂದು ಡೂಪ್ಲೆಕ್ಸ್ ಸ್ಕ್ಯಾನ್ ಅಂತ ಇದೆ, ಡಾಪ್ಲರ್ ಸ್ಕ್ಯಾನ್ ಅಂತ. ಅದು ಕಾಲಿನ ನರದ ಇದನ್ನು ಮಾತ್ರ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡುವಂಥದ್ದು? ಬ್ಲಡ್ ಟೆಸ್ಟ್ ಏನಿಲ್ಲ. ಬ್ಲಡ್ ಟೆಸ್ಟ್ ಬೇರೆ ಇನ್ಫೆಕ್ಷನ್ ಇದ್ರೆ ಇದಿದ್ರೆ ಮಾತ್ರ ಮಾಡು. ಇದು ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗೋ ಕಾಯಿಲೆ ಅಲ್ಲ. ಈ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಅದು ಎಲ್ಲಿ ಪ್ರಾಬ್ಲಮ್ ಇದೆ. ಏನಾಗಿರುತ್ತೆ ಈಗ ಒಂದು ವೇಳೆ ವೆರಿಕೋಸ್ ವೇನ್ಸ್ ಆಗಿ ಒಂಥರ ಒಂದು ಗಂಭೀರವಾದಂಥ ಸ್ಥಿತಿಯಲ್ಲೇ ನಿಮ್ಮಲ್ಲಿ ಬರ್ತಾರೆ, ಆವಾಗ ಆತನ ಒಳಗಡೆ ನರ ಅಥವಾ ಕಾಲು ಏನಾಗಿರುತ್ತೆ? ಅದೇ ಅದು ವ್ಯಾಲ್ವ್ ನಾನು ಹೇಳಿದೆ ಅಲ್ಲ, ಈಗ ನಾನ್ ರಿಟರ್ನ್ ವ್ಯಾಲ್ವ್ ಅಂತ ಇದೆಲ್ಲ ಪ್ಲಂಬಿಂಗ್ ಅಲ್ಲಿ. ಅದೇ ರೀತಿ ಮನುಷ್ಯನ ದೇಹದಲ್ಲಿ ಕೂಡ ವ್ಯಾಲ್ವ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕವಾಟ ಅಂತ ಹೇಳ್ತಾರೆ. ಅದು ಒಂದು ಯೂನಿಡೈರೆಕ್ಷನ್, ಅಂದ್ರೆ ಬ್ಲಡ್ ಮೇಲೆ ಹೋಗುವಾಗೆ ಇರ್ತದೆ. ಆ ವ್ಯಾಲ್ವ್ ನಿಧಾನ ಅದು ಡ್ಯಾಮೇಜ್ ಆಗ್ತದೆ, ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದೊಂದು ರೀತಿ ಫ್ಲಾಬಿ ಆಗ್ತದೆ. ಸೊ ಆವಾಗ ಬ್ಲಡ್ ಮೇಲೆ ಪಂಪ್ ಆದದ್ದು ಕೂಡ ವಾಪಸ್ ಕೆಳಗೆ ಬರುವ ಚಾನ್ಸ್ ಇರ್ತದೆ. ನಾರ್ಮಲ್ ಆಗಿ ಸಾಧಾರಣವಾಗಿ ಅದು ರಕ್ತವು ಮೇಲೆ ಭಾಗಕ್ಕೆ ಹೋಗ್ಬೇಕು, ಹೋದ ಬ್ಲಡ್ ವಾಪಸ್ ಕೆಳಗೆ ಬರಬಾರ್ದು. ಈ ರೀತಿ ನಮ್ಮ ದೇಹದಲ್ಲಿ ಸುಮಾರು ವ್ಯಾಲ್ವ್ಗಳಿದೆ ಕಾಲಲ್ಲಿ. ಅದು ಡ್ಯಾಮೇಜ್ ಆದಾಗ ಬ್ಲಡ್ ಸಾಧಾರಣ ಕಂಟಿನ್ಯೂಸ್ ಕಾಲಲ್ಲಿ ಪೂಲ್ ಆಗಿರ್ತದೆ. ಹಾಗೆ ಒಂದು ವ್ಯಾಲ್ವ್ ಡ್ಯಾಮೇಜ್ ಆಗಿ ಫರ್ದರ್ ಈ ಪ್ರೆಷರ್ ಜಾಸ್ತಿ, ವೀನಸ್ ಪ್ರೆಷರ್ ಜಾಸ್ತಿ ಆಗ್ತದೆ. ಈ ರಕ್ತನಾಳಗಳು ಗಂಟು ಕಟ್ಟಿಕೊಳ್ಳುವಂಥದ್ದು ಕೂಡ ಈಗ ಕೆಲವರ ಕಾಲಗಳಲ್ಲಿ ನಾವು ನೋಡ್ತೇವಲ್ವಾ, ಅದು ಕೂಡ ಇದರ ಇದೇ ಒಂದು ಏನು ಗಂಭೀರವಾದಂಥ ಸ್ಟೇಜ್ ಅದು ಏನದು? ಹೌದೌದು, ಗಂಭೀರವಾದ ಸ್ಟೇಜ್. ಯಾಕೆಂದ್ರೆ ಅದು ಆಲ್ಮೋಸ್ಟ್ ಚರ್ಮದ ಅಡಿಯಲ್ಲಿ ನೀವು ನೋಡಿರ್ಬೋದು ಎಷ್ಟೋ ಜನರಿಗೆ. ಅದು ಯಾಕೆಂದ್ರೆ ಅವರಿಗೆ ಮ್ಯಾನ್ಯುವಲ್ ಲೇಬರರ್ಸ್ ಅಥವಾ ಕೂಲಿ ಕೆಲಸ ಮಾಡೋರು ಅಥವಾ ಬೇರೆ ವ್ಯವಸಾಯ ಮಾಡುವವರಿಗೆ ಆ ಗಾಯಕ್ಕೆ ಇದಕ್ಕೆ ಆ ವೇಯ್ನ್ ಅಥವಾ ಆ ಜಾಗೆಗೆ ಏನಾದರೂ ತಾಗಿದ್ರೆ ಬ್ಲೀಡ್ ಆಗೋ ಚಾನ್ಸ್ ಉಂಟು. ಆ ತಪಾಸಣೆ ಬಗ್ಗೆ ಹೇಳಿದ್ರೆ ಏನು ಮುಂದೆ ಏನು ಯಾವ ರೀತಿಯ ಟ್ರೀಟ್ಮೆಂಟ್ ಆರಂಭಿಸ್ತೀರಿ
ಏನು ಮಾಡಬೇಕಾಗತ್ತೆ ಪೇಷಂಟ್? ಅದು ಪೇಷಂಟ್ ಯಾವ ರೀತಿ ಪ್ರೆಸೆಂಟ್ ಆಗಿದ್ದಾನೆ ಅಂದರೆ ನಮ್ಮ ಹತ್ರ ಯಾವ ಇದರಲ್ಲಿ ಬಂದಿದ್ದಾನೆ ಅಂತ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೇವೆ. ಈ ಆರಂಭಿಕ ಹಂತದಲ್ಲಿ ಬಂದರೆ ಈ ವೇನ್ಸ್ ಅಷ್ಟೊಂದು ದಪ್ಪ ಆಗದಿದ್ದರೆ ಅಥವಾ ಬರೀ ಸ್ವೆಲ್ಲಿಂಗ್ ಇದ್ದು ಕಾಲಲ್ಲಿ ಊತ ಇದ್ದು ನೋವಿದ್ರೆ ಅವನಿಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಥವಾ ಕ್ರೇಪ್ ಬ್ಯಾಂಡೇಜ್ ಅಂತ ಬರ್ತದೆ. ಕ್ರೇಪ್ ಬ್ಯಾಂಡೇಜ್ ಅಥವಾ ಎಲಾಸ್ಟಿಕ್ ಇದು ಸ್ಟಾಕಿಂಗ್ಸ್ ಅಂತ ಬರ್ತದೆ, ಸಾಕ್ಸ್ ಟೈಪ್, ಅದನ್ನು ಹಾಕಿ ಯೂಸ್ ಮಾಡ್ಬೋದು. ಅಂದರೆ ಯಾವುದೇ ಸರ್ಜರಿ ಅಗತ್ಯ ಇರುವುದಿಲ್ಲ ಆರಂಭಿಕ ಹಂತದಲ್ಲಿ ಸರ್ಜರಿ ಅಗತ್ಯ ಇರುವುದಿಲ್ಲ. ನಾವು ಸರ್ಜರಿ ಯಾವಾಗ ಮಾಡೋದಂದ್ರೆ ಈ ಹುಣ್ಣಾದರೆ ಅಥವಾ ಕಾಲಲ್ಲಿ ತುಂಬಾ ದಪ್ಪ ದಪ್ಪ ನರಗಳಿದ್ರೆ ಅಂಥವರಿಗೆ ಮಾಡಲೇಬೇಕಾಗ್ತದೆ ಆ ಪ್ರಾಬ್ಲಮ್ ಅಥವಾ ಸಮಸ್ಯೆಯನ್ನು ಈಗ ಮಾಡಲಿಕ್ಕೆ. ಹೌದು ಹೌದು ಹೌದು, ಎಸ್. ಈಗ ಅದೇ ನೀವು ಹೇಳಿದರೆ ಆರಂಭಿಕ ಹಂತದಲ್ಲಾದರೆ ಅದೇನು ಬ್ಯಾಂಡೇಜ್ ಇದು ಮಾಡಿ ಇದು ಮಾಡ್ತೇವೆ ಅಂತ, ಸಾಮಾನ್ಯವಾಗಿ ಎಷ್ಟು ಸಮಯದಲ್ಲಿ ಅದು ಲೈಫ್ ಲಾಂಗ್ ಅದು. ಓಹೋ ಓಹೋ. ಹಗಲು ಹೊತ್ತು ಅವರು ಸ್ಟಾಕಿಂಗ್ಸ್ ಹಾಕೊಳ್ಬೇಕಾಗ್ತದೆ, ರಾತ್ರಿ ಕಾಲು ಎತ್ತರ ಮಾಡಿ ಮಲ್ಕೊಳ್ಬೇಕು. ಇದು ಮಾಡಿದ್ರೆ ಅವರಿಗೆ ಎಂಥದ್ದು ಸರ್ಜರಿ ಅಗತ್ಯ ಇರುವುದಿಲ್ಲ. ಸರ್ಜರಿ ಅಗತ್ಯ ಇರುವುದಿಲ್ಲ ಅಂತ ಹೇಳೋದಲ್ಲ, ಕಾಯಿಲೆಯನ್ನು ನಿಧಾನ ದೂಡ್ಬೋದು. ಗಂಭೀರ ಆಗದಂತ ಪರಿಸ್ಥಿತಿಯನ್ನು ನಾವೊಂದು ಸ್ವಲ್ಪ ದೂಡ್ಬೋದು. ಯಾಕಂದ್ರೆ ಈ ಕಾಯಿಲೆ ಪ್ರೋಗ್ರೆಸಿವ್ ಡಿಸೀಸ್ ಅಂದರೆ ಗುಣ ಆಗುದಿಲ್ಲ. ಇದು ಆಗುವಂತ ಒಂದು ಕಾಯಿಲೆ ಅಲ್ಲ. ಈಗ ಶಸ್ತ್ರಚಿಕಿತ್ಸೆ ಮಾಡಿದ್ರು ಕೂಡ ಆ ಮಾಡಿದ ಪಾರ್ಟ್ ಕ್ಯೂರ್ ಆಗ್ತದೆ ಹೊರತು ನಂತರ ಬೇರೆ ಕಡೆ ಬರುವ ಚಾನ್ಸಸ್ ಇದ್ದೇ ಇದೆ. ಬೇರೆ ಕಡೆಗೂ ಅದು ಬೇರೆ ಕಡೆ ಅಂದ್ರೆ ಬೇರೆ ವೇನ್ಸ್ ಓಪನ್ ಆಗ್ತದೆ. ಬೇರೆ ಕಡೆ ಅಂತ ಅದು ಏನು ಸ್ಪ್ರೆಡ್ ಆಗುವಂಥದ್ದು? ಸ್ಪ್ರೆಡ್ ಅಲ್ಲ. ಈಗ ನಾವು ಫಸ್ಟ್ ಮೊದಲನ ಹಂತದಲ್ಲಿ ನಾವು ಸ್ಕ್ಯಾನ್ ಮಾಡಿ ಮಾಡುವಾಗ ಸರ್ಜರಿ ಯಾವ್ದು ಇದೆಯೋ ಅದನ್ನು ಮಾತ್ರ ಟ್ಯಾಕಲ್ ಮಾಡಿರ್ತೇವೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಹಂತದಲ್ಲಿ ಬೇರೆ ಕಡೆ ವೇನ್ಸ್ ಓಪನ್ ಆಗ್ತದೆ. ಹಾಗೆ. ಎಸ್. ಎಸ್, ಆರೋಗ್ಯ ಕಿರಣ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ KV ರಾಜೇಶ್ವರ ಅವರು ವೆರಿಕೋಸ್ ವೇನ್ಸ್ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದಾರೆ. ಯಾವ ರೀತಿಯ ಏನು ಗುಣಲಕ್ಷಣಗಳು ಮತ್ತು ಯಾವ ರೀತಿಯ ಚಿಕಿತ್ಸೆ ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಎಸ್ ಡಾಕ್ಟ್ರೇ, ಈಗ ಈ ಒಂದು ಶಸ್ತ್ರಚಿಕಿತ್ಸೆ ಅಥವಾ ಅಲ್ಲದೆ ಬೇರೆ ಏನಾದರೂ ಪರ್ಯಾಯ ಚಿಕಿತ್ಸೆ ಅಂತ ಏನಾದರೂ? ಇದಕ್ಕೆ ಸುಮಾರು ರೀತಿಯ ಚಿಕಿತ್ಸೆಗಳಿದೆ. ಒಂದು ಲೇಸರ್, ಇದರಲ್ಲಿ ಎಂಡೋವ್ಯಾಸ್ಕ್ಯುಲರ್ ಲೇಸರ್ ಅಬ್ಲೇಷನ್ ಅಂತಿದೆ, ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತಿದೆ, ಅದೆಲ್ಲ. ಮತ್ತೆ ಇನ್ನೊಂದು ಗ್ಲೂ ಅಂತಿದೆ, ಒಳಗೆ ಸೈನೋಕ್ರಿಲೇಟ್ ಗ್ಲೂ ಇಂಜೆಕ್ಟ್ ಮಾಡ್ತಾರೆ ವೇನ್ ಒಳಗೆ. ಮತ್ತೆ ಸ್ಕ್ಲಿರೋಸಿನ್ ಥೆರಪಿ ಅಂತಿದೆ. ಸುಮಾರು ಆಪ್ಷನ್ಸ್ ಇದೆ. ಈಗ ಇದೆಲ್ಲ ಆಪ್ಷನ್ಸ್, ಈ ಆಪ್ಷನ್ಸ್ಗಳೆಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗದೆ ಮಾಡುವಂಥದ್ದು. ಓಕೆ ಓಕೆ. ಔಟ್ ಪೇಷಂಟ್ ಅಲ್ಲೇ ಮಾಡ್ಬೋದು. ಔಟ್ ಪೇಷಂಟ್ ಅಲ್ಲೇ ಮಾಡಿ, ಡೇ ಕೇರ್ ಸರ್ಜರಿ ಅಂತ ಹೇಳ್ತೇವೆ. ಅಂದ್ರೆ ಒಂದೇ ದಿವಸದಲ್ಲಿ ಅದೇ ದಿವಸ ಅವರು ವಾಪಸ್ಸು ಹೋಗ್ಬೋದು. ಇದರಲ್ಲಿ ಅನಸ್ತೀಶಿಯಾ ಅಂದ್ರೆ ಜಸ್ಟ್ ಅವರು ಲೋಕಲ್ ಅನಸ್ತೀಶಿಯಾ ಆ ಏರಿಯಾಕ್ಕೆ ಮಾತ್ರ ಕೊಟ್ಟಿರ್ತಾರೆ. ನಾವು ಹೇಳಿದ ನಾವು ಮಾಡುವ ಸರ್ಜರಿ ಓಪನ್ ಸರ್ಜರಿ ಆದರೆ ಅದು ಸ್ಪೈನಲ್ ಅನಸ್ತೀಶಿಯಾ ಅಥವಾ ಜನರಲ್ ಅನಸ್ತೀಶಿಯಾ ಬೇಕಾಗ್ತದೆ. ಸೊ ಅದರಲ್ಲಿ ಅಡ್ಮಿಷನ್ ಬೇಕು, ಒಂದು 2-3 ದಿವಸ ಹಾಸ್ಪಿಟಲಲ್ಲಿ ಇರಬೇಕಾಗ್ತದೆ. ಓಕೆ ಓಕೆ. ಸಾಮಾನ್ಯವಾಗಿ ಸರ್ಜರಿ ಇರ್ಬೋದು ಅಥವಾ ನೀವು ಹೇಳಿದ ಈ ಪರ್ಯಾಯ ಏನು ಆಲ್ಟರ್ನೇಟಿವ್ ಮೆಡಿಸಿನ್ ಇರ್ಬೋದು, ಇವೆಲ್ಲವೂ ತುಂಬ ಎಕ್ಸ್ಪೆನ್ಸಿವ್ ಅಂತ ಆಗುತ್ತಾ? ಆಲ್ಟರ್ನೇಟಿವ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. ಓಕೆ 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 ಓಕೆ. ಎಸ್ ಎಸ್. ಇದು ಮತ್ತೆ ರಿಸಲ್ಟ್ ಪರಿಣಾಮ ಇದು ಎಂಥದ್ದು ಅದರ ರಿಸಲ್ಟ್ ಒಂದೇ ಸೇಮ್. ಓಕೆ. ಯಾಕೆಂದ್ರೆ ಇದು ವೆರಿಕೋಸ್ ವೈನ್ 100% ಕ್ಯೂರಬಲ್ ಡಿಸೀಸ್ ಅಲ್ಲ, ಗುಣ ಆಗುದಿಲ್ಲ. ಪುನಃ ಬರ್ತದೆ. ಕೆಲವರಿಗೆ 2 ವರ್ಷದಲ್ಲಿ ಬರ್ಬೋದು, ಕೆಲವರಿಗೆ 5 ವರ್ಷದಲ್ಲಿ ಬರ್ಬೋದು. ಅದು ಅವರ ಉದ್ಯೋಗದ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನು ಮುಂದೂಡ್ಲಿಕ್ಕೆ ಏನಾದರೂ ಚಾನ್ಸಸ್ ಉಂಟಾ? ಅವರು ಉದ್ಯೋಗ ಚೇಂಜ್ ಮಾಡಬೇಕು. ಓಹೋ, ಅಂದ್ರೆ ಈ ನಿಂತುಕೊಂಡಿದ್ದವರು ಕೆಲಸವನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಅಥವಾ ಬೇರೆ ಆಲ್ಟರ್ನೇಟ್ ಏನಾದರೂ ಕೂತ್ಕೊಳ್ಳುವಂಥದ್ದು ಏನಾದರೂ ವ್ಯವಸ್ಥೆ ಮಾಡಬೇಕು. ಹಾಗೆ ಮಾಡಿದ್ರೆ ಮುಂದೆ ತೋಡ್ಬೋದು. ಆ ನಂತರ ಏನಾದರೂ ಈ ರಕ್ತನಾಳ ಒಡೆಯುವಂಥ ಅಂಥದ್ದೇನಾದರೂ ಸಾಧ್ಯತೆಗಳು ಉಂಟಾ? ಒಮ್ಮೆ ಚಿಕಿತ್ಸೆ ತಗೊಂಡ ನಂತರ ಏನಾದರೂ? ಅದೇ ಅದು ಎಂಥದ್ದು ಪರ್ಫರೇಟರ್ಸ್ ಮೊದಲನೇ ಇದರಲ್ಲಿ ನಾವು ಫಸ್ಟ್ ಸರ್ಜರಿ ಮಾಡುವಾಗ ಮೇನ್ ವೇನ್ ಅಂತ ತೆಗೆದಿರ್ತೇವೆ, ಮತ್ತೆ ಬೇರೆ ಕಡೆ ಪರ್ಫರೇಟರ್ಸ್ ಅಂತ ಇರ್ತದೆ. ಚರ್ಮದ ಅಡಿಯಲ್ಲಿರುವ ರಕ್ತನಾಳಕ್ಕೂ ಮತ್ತೆ ಡೀಪ್ ವೇನ್ಸ್ ಅಂತ ಇರ್ತದೆ. ಆ ಕಮ್ಯುನಿಕೇಶನ್ಸ್ ಮತ್ತೆ ಕೆಲವು ಕಡೆ ಓಪನ್ ಆಗ್ತದೆ. ಮತ್ತೆ ಆ ಸಮಯದಲ್ಲಿ ಅವರಿಗೆ ಹೆಚ್ಚಿನಾಗಿ ಅವರಿಗೆ ಬರುವುದು ಕಾಲಲ್ಲಿ ಹುಣ್ಣಾಗಿ ಬರ್ತಾರೆ. ಒಂದು ವೇಳೆ ಅವಾಗ ಮತ್ತೆ ಅದನ್ನು ಮತ್ತೆ ಇದೇ ರೀತಿ ಬ್ಲಾಕ್ ಮಾಡಿ ಇದು ಮಾಡಬೇಕಾಗ್ತದೆ. ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ
ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ ಕಾಂಪ್ಲಿಕೇಶನ್ಸ್ ಆಗ್ತದಲ್ಲ. ಹ್ಮ್. ಒಂದು ರಕ್ತನಾಳ ಏನಾದರೂ ತಾಗಿ ಹೊಡಿಬೋದು, ಅಥವಾ ಕೈಯಲ್ಲಿ ತುರಿಸಿ ರಾತ್ರಿ ನಿದ್ದೆಯಲ್ಲಿ ಕೈಯಲ್ಲಿ ಉಗುರಿಂದ ಗೊತ್ತಿಲ್ಲದೆ ಅವರಿಗೆ ತುರಿಸಿದ್ರೆ ಅದು ಏನಾದರೂ ರಕ್ತನಾಳದ ಮೇಲಿನ ಚರ್ಮ ಆಗಿದ್ರೆ ಹೊಡೆದು ತೀವ್ರ ರಕ್ತಸ್ರಾವ ಆಗ್ಬೋದು ನಿದ್ದೆ ಇಲ್ಲದೆ, ಯಾಕೆಂದ್ರೆ ಅದು ನೋವಿರೋದಿಲ್ಲ ಅವರಿಗೆ. ಅದೊಂದು ಕಾಂಪ್ಲಿಕೇಶನ್. ಇಲ್ಲದ್ರೆ ಹುಣ್ಣಾಗ್ತದೆ, ಹುಣ್ಣು ಗುಣ ಆಗೋದಿಲ್ಲ ಕಾಲಲ್ಲಿ. ಸೊ ಅದು ಮತ್ತೆ ನಡೆದಾಡ್ಲಿಕ್ಕೆ ಕೂಡ ಕಷ್ಟ ಆಗುವಂತ ನೋವು ಇರ್ತದಲ್ಲ ಕಂಟಿನ್ಯೂ, ಅವನಿಗೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದು ರೀತಿ ಸಾಮಾಜಿಕ ಸಮಸ್ಯೆ ಇದು. ಹೌದು. ನೆಮ್ಮದಿ ಇರೋದಿಲ್ಲ ಮನಸ್ಸಿಗೆ. ಎಸ್ ಒಂದು ಕಡೆ ನೆಮ್ಮದಿ ಇರೋದಿಲ್ಲ. ಮತ್ತೆ ನೀವು ಹೇಳಿದಾಗ ಅದು ಆ ತುರಿಕೆಯ ಒಂದು ಫೀಲಿಂಗ್ ಆಗಾಗ ಆಗ್ತಾ ಇರ್ಬೋದು. ತುರಿಕೆ, ಅದು ಆ ತುರಿಕೆ ಸ್ಟೇಜ್ ದಾಟಿ ಹುಣ್ಣಿನ ಸ್ಟೇಜಿಗೆ ಬಂದಾಯ್ತಲ್ಲ, ಸೈಡಲ್ಲಿ ಸ್ವಲ್ಪ ತುರಿಸುವುದು ಇದ್ದೇ ಇರ್ತದೆ. ಬಟ್ ಹುಣ್ಣಿದ್ದು ನೋವು ಮತ್ತೆ ಅದರದ್ದು ಡಿಸ್ಚಾರ್ಜ್ ಅಂತ ಹೇಳ್ತೇವೆ, ಅದರೆಲ್ಲ ಬ್ಲಡ್ ಬರ್ಬೋದು, ಪಸ್ ಬರ್ಬೋದು, ಅದರ ವಾಸನೆ ಒಂದು ರೀತಿ ಸಾಮಾಜಿಕ ಸಮಸ್ಯೆ. ಮತ್ತೆ ಅದು ಹುಣ್ಣು ದೊಡ್ಡದಾಗ್ತಾ ಹೋಗ್ತದೆ. ಈಗ ನೀವು ಒಂದು ಮಾತನ್ನು ಹೇಳಿದ್ರೆ, ಯಾಕಂತ ಹೇಳಿದ್ರೆ ಒಂದು ಸರ್ಜರಿ ಮಾಡಿದರೆ ಕೂಡ ಅದು ಮತ್ತೊಮ್ಮೆ ಮತ್ತೊಂದು ಭಾಗದಲ್ಲಿ ಕಾಣಿಸಿಕೊಳ್ಬಹುದು ಅಂತ ಅಲ್ವಾ? ಸೊ ಆವಾಗ ಏನು ಮಾಡಬೇಕು ತಿರ್ಗಾ? ಅವಾಗ ಹೀಗೇನೆ ಸರ್ಜರಿ ಮಾಡಿ ಆ ವೇನ್ ಬ್ಲಾಕ್ ಮಾಡಬೇಕಾಗ್ತದೆ, ಬೇರೆ ಆಲ್ಟರ್ನೇಟ್ ಏನಿಲ್ಲ. ರಿಪೀಟೆಡ್ ಸರ್ಜರಿ ಮಾಡಬೇಕಾಗತ್ತೆ. ದೊಡ್ಡ ಸರ್ಜರಿ ಬೇಕಾಗ್ಲಿಕ್ಕಿಲ್ಲ. ಈಗ ಮೇನ್ ವೇನ್ ತೆಗೆದಿದ್ರೆ ಬರೀ ಪರ್ಫೊರೇಟರ್ಸ್ ಅಂತ ಹೇಳ್ತೇವಲ್ಲ, ಅದನ್ನು ಮಾತ್ರ ಲೈಗೇಟ್ ಇದು ಬ್ಲಾಕ್ ಮಾಡಿದ್ರೆ ಸಾಕಾಗ್ತದೆ. ಬಟ್ ಎಲ್ಲ ಮಾಡಲಿಕ್ಕೆ ನಮಗೆ ಮತ್ತೆ ಸ್ಕ್ಯಾನ್ ಮಾಡಿ ಯಾವುದಂತ ಕಂಡುಹುಡುಕಿ ಮ್ಯಾಪ್ ಮಾಡಿ ಮತ್ತೆ ಮಾರ್ಕ್ ಮಾಡಿಸ್ತೇವೆ ಸರ್ಜರಿ ಮಾಡೋ ಮೊದಲು ಹಿಂದಿನ ದಿವಸ. ಅಲ್ಲಿ ಹೋಗಿ ಅದನ್ನು ಇದು ಮಾಡಿ ಮಾಡೋದು ಅಷ್ಟೇ. ಈಗ ಒಮ್ಮೆ ಆರಂಭಿಕ ಹಂತದಲ್ಲಿ ಒಬ್ಬರಿಗೆ ಈಗ ಸರ್ಜರಿ ಬೇಕಾಗುತ್ತೆ, ಮಾಡಿಸಿಕೊಳ್ತಾರೆ, ಅವರಿಗೆ ನೀವು ಹೇಳಿದಾಗೆ ಮತ್ತೊಮ್ಮೆ ಬರಬಹುದು ಅಥವಾ ಮತ್ತೊಂದು ಭಾಗದಲ್ಲಿ ಕಾಣಿಸಿಕೊಳ್ಳಬಹುದು ಅಂತ, ಅದು ಇಮಿಡಿಯೇಟಾ ಅಥವಾ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್, ಹೇಗೆ? ಯೂಶಲಿ 2 ವರ್ಷ 3 ವರ್ಷ ಆಗ್ತದೆ, ಕೆಲವರಿಗೆ ಜಾಸ್ತಿ ಆದರೂ ಆಗ್ಬೋದು. ಇಮಿಡಿಯೇಟ್ ಆಗಿ ಬರುವಂಥ ಚಾನ್ಸಸ್ ಕಮ್ಮಿ, ಬಟ್ ಬರೋದಂತೂ ಆಲ್ಮೋಸ್ಟ್ ಡೆಫಿನೆಟ್. ಹಾಗಾಗಿ ನಾವು ಚಿಕಿತ್ಸೆ ಮಾಡೋ ಸಂದರ್ಭದಲ್ಲಿ ರೋಗಿಗಳಿಗೆ ಹೇಳಿರ್ತೇವೆ ಇದು ಕನ್ವಿನ್ಸ್ ಮಾಡಿ ಅವರಿಗೊಂದು ಮಾನಸಿಕವಾಗಿ. ಹಾಗಾಗಿ ನಾವು ಆದಷ್ಟು ಅದನ್ನು ಸರ್ಜರಿ ಅಥವಾ ಏನಾದರೂ ಚಿಕಿತ್ಸೆ ಮಾಡೋದನ್ನು ಮುಂದೂಡೋದು ಇದೇ ಕಾರಣಕ್ಕಾಗಿ. ಮುಂದೆ ಇದು ಎಲುಬಿಗೆ ಏನಾದರೂ ಸಮಸ್ಯೆ ಹುಣ್ಣು ಸಾಧಾರಣವಾಗಿ ಅದು ಕಾಲಿನ ಗಂಟಿನ ಹತ್ರ ಇರೋದು, ಅಲ್ಲಿ ಆ ಎಲುಬು ಚರ್ಮದ ಅಡಿಯಲ್ಲಿ ಇರುವ ಕಾರಣ ಬೇಗ ಅದು ಎಲುಬಿಗೆ ತಾಗುವ ಚಾನ್ಸಸ್ ಜಾಸ್ತಿ, ಅಂದರೆ ಆಸ್ಟಿಯೋಮೈಲೈಟಿಸ್ ಆಗ್ತದೆ. ಮುಂದಕ್ಕೆ ಅದು ಅದೇ ಹುಣ್ಣು ಗುಣ ಆಗದಿದ್ರೆ ಕ್ಯಾನ್ಸರ್ ಆಗೋ ಚಾನ್ಸ್ ಇದೆ. ಕ್ಯಾನ್ಸರ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿಗೆ ಅದು ಕ್ಯಾನ್ಸರ್ ಅಂತ ಬಾಧಿಸುತ್ತೆ, ಹುಣ್ಣಿನ ಕ್ಯಾನ್ಸರ್. ಹುಣ್ಣಿನ ಕ್ಯಾನ್ಸರ್. ಸೊ ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೇವೆ. ಹುಣ್ಣು ಗುಣ ಆಗದಿದ್ರೆ ಒಂದು 6 ತಿಂಗಳು 1 ವರ್ಷದವರೆಗಿದ್ರೆ ಅದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರ್ತದೆ. ಆವಾಗ ಏನು ಮಾಡಬೇಕು? ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು, ಅದರೊಟ್ಟಿಗೆ ವೆರಿಕೋಸ್ ವೇನ್ ಕೂಡ ಮಾಡಬೇಕಾಗ್ತದೆ. ಆವಾಗ ಒಂಥರ ಪರಿಸ್ಥಿತಿ ಮತ್ತಷ್ಟು ಒಂಥರ ಜಟಿಲವಾದ. ಕ್ಯಾನ್ಸರ್ ಅಂದರೆ ಸಾಧಾರಣವಾಗಿ ಅದು ದೊಡ್ಡ ಕಾಯಿಲೆ ಅಲ್ಲ. ಹೌದು. ಸೊ ಅದನ್ನು ಅವಾಯ್ಡ್ ಮಾಡ್ಬೇಕಂತಿದ್ರೆ ಏನಾದರೂ ದಾರಿಗಳು? ಯಾವುದನ್ನು? ಈಗ ಈ ಕ್ಯಾನ್ಸರ್ ಆಗದೆ ಅದೇ ಹುಣ್ಣಿಗೆ ಆದಷ್ಟು ಬೇಗ ಚಿಕಿತ್ಸೆ ಮಾಡಿ ಸಣ್ಣ ಮಟ್ಟದಲ್ಲೇ ಫ್ಯಾಮಿಲಿ ಫಿಸಿಷಿಯನ್ನಲ್ಲಿ ತೋರಿಸಿದಾಗಲೇ ಅವರು ಸಜೆಸ್ಟ್ ಮಾಡಿರ್ತಾರೆ ಹೇಗೆ ಟ್ರೀಟ್ಮೆಂಟ್ ಅಂತೇಳಿ. ಡ್ರೆಸ್ಸಿಂಗ್ ಮತ್ತು ಕಾಲು ಎತ್ತರ ಮಾಡುವುದು, ರಾತ್ರಿ ಮಲ್ಕೊಳ್ಳುವಾಗ ಅಥವಾ ಆ್ಯಂಟಿಬಯೋಟಿಕ್ ತಗೊಂಡು ಗುಣ ಆದ ತಕ್ಷಣ ಈ ವೆರಿಕೋಸ್ ವೇನ್ ಸರ್ಜರಿ ಮತ್ತೆ ಹುಣ್ಣಿಗೆ ಕವರ್ ಮಾಡೋ ಹಾಗೆ ಮಾಡಬೇಕು. ಸ್ಕಿನ್ ಗ್ರಾಫ್ಟ್ ಮಾಡಿ ಕ್ಲೋಸ್ ಮಾಡಬೇಕು. ಹಾಗೆ ಮಾಡಿದರೆ ಆ ಹುಣ್ಣು ಬೇಗ ಗುಣ ಆಗ್ತದೆ. ಬರೀ ಹುಣ್ಣಿಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಲದು, ಅದರೊಟ್ಟಿಗೆ ಈ ವೆರಿಕೋಸ್ ವೇನ್ ಸರ್ಜರಿ ಆದರೆ ಬೇಗ ಗುಣ ಆಗ್ತದೆ. ಈಗ ನೀವು ಹೇಳಿದ್ರಲ್ಲ, ಏನು ನಾವು ಟ್ರೀಟ್ಮೆಂಟ್ ಅಥವಾ ಸರ್ಜರಿ ಸರ್ಜರಿ ನಂತರ ಈಗ ಒಂದು ಏನು ಆ ಕಾಲಿನ ನರದ ಏನು ಜಾಗದಲ್ಲಿ ಕಾಣಿಸಿಕೊಂಡಂಥ ಆ ಕಪ್ಪು ಬಣ್ಣ ಇರ್ತದಲ್ಲ, ಕಪ್ಪು ಬಣ್ಣ ಒಂದ್ಸಲ ಬಂದ ಮೇಲೆ ಹೋಗೋದಿಲ್ವಾ? ಕಪ್ಪು ಬಣ್ಣನೂ ಆಗ್ತದೆ. ಆ ಭಾಗದಲ್ಲಿ ಚರ್ಮ ಮೊಣಕಾಲಿಂದ ಕೆಳಗೆ ಕಾಲಿನ ಗಂಟಿನ ಮೇಲೆ ಆ ಫುಲ್ಲು ದಪ್ಪ ಆಗ್ತದೆ, ಫೈಬ್ರೋಸಿಸ್ ಅಂತ ಹೇಳ್ತೇವೆ. ದಪ್ಪ ಆದರೆ ಅದರಿಂದ ತೊಂದರೆ ಏನಾಗುದಿಲ್ಲ, ಆದರೆ ಕಪ್ಪಾದದ್ದು ಮಾತ್ರ ಗುಣ ಸರಿಯಾಗುದಿಲ್ಲ. ನೀವು ಎಂತ ಕ್ರೀಮ್ ಹಾಕಿದ್ರು ಏನಾದರೂ ಕಮ್ಮಿ ಆಗುದಿಲ್ಲ. ಎಸ್, ಈಗ ಶಸ್ತ್ರಚಿಕಿತ್ಸೆ ಆಯಿತು ನಂತರ ಈಗ ಇನ್ ಫ್ಯೂಚರಲ್ಲಿ ಅವರು ದೈಹಿಕವಾಗಿ ಎಲ್ಲ ಚಟುವಟಿಕೆಗಳನ್ನ ಯಥಾ ಪ್ರಕಾರ ಅಥವಾ ಎಕ್ಸಸೈಸ್, ಜಾಗಿಂಗ್ ಇದನ್ನೆಲ್ಲ ಮಾಡ್ಬೋದು. ಬಟ್ ಎಕ್ಸರ್ಸೈಸ್ ಎಲ್ಲ ಮೊದಲೇ ಮಾಡಿದರೆ ಒಳ್ಳೇದಿತ್ತು. ಅವರು ಅಂದರೆ ಆರಂಭಿಕ ಹಂತದಲ್ಲೇ ಮಾಡಿದರೆ ವಾಕಿಂಗ್, ಡೈಲಿ ವಾಕಿಂಗ್ 4 to 5 ಕಿಲೋಮೀಟರ್ಸ್, 4 ರಿಂದ 5 ಕಿಲೋಮೀಟರ್ ವಾಕಿಂಗ್, ಯೋಗಾಸನ, ಕೆಲವು ಆಸನಗಳಿದೆ
ಅದೆಲ್ಲ ಮಾಡಿ ಮತ್ತು ಸ್ವಿಮ್ಮಿಂಗ್ ಮಾಡೋದು ಒಳ್ಳೆಯದು, ಸೈಕ್ಲಿಂಗ್ ಮಾಡೋದು ಒಳ್ಳೆಯದು. ಅದೆಲ್ಲ ಮಾಡಿದರೆ ಈ ಕಾಯಿಲೆಯನ್ನು ಸ್ವಲ್ಪ ಬರುವ ಹಂತದಲ್ಲಿ ಅಂದರೆ ಇದೆಲ್ಲ ಗುಣಲಕ್ಷಣ ಕಾಣಿಸಿಕೊಂಡಿರೋ ಮೊದಲೇ ಇಂಥದನ್ನೆಲ್ಲ ಮಾಡಿಕೊಂಡಿರಬೇಕು ಅಂತ ನೀವು ಹೌದು. ಗುಣಲಕ್ಷಣ ಕಂಡ ನಂತರ ಮಾಡಿದರೆ ಸ್ವಲ್ಪ ಕಾಯಿಲೆ ಉಲ್ಬಣ ಆಗೋದನ್ನು ಸ್ವಲ್ಪ ಮುಂದೂಡ್ಬೋದು. ಅಷ್ಟೇ. ಬಟ್ ಇಲ್ಲಿ ಮೇನ್ ಕಾರಣ ಅಂದರೆ ಇಲ್ಲಿ ಕಾಲಿನ ಮಸಲ್, ಪಾದದ ಮಸಲ್ ಮತ್ತು ಕಾಲಿನ ಹಿಂಭಾಗದಲ್ಲಿರುವ ಮಸಲ್ ಆ್ಯಕ್ಷನ್ ಆಗಬೇಕು. ಓಕೆ. ಈ ಎಕ್ಸರ್ಸೈಸಲ್ಲಿ ಅದೇ ಆಗೋದು. ಸೈಕ್ಲಿಂಗ್ ಮಾಡಿದರೆ ಕಾಲು ಜಾಸ್ತಿ ಯೂಸ್ ಆಗ್ತದಲ್ಲ, ಹಾಗೆ. ಅಂದರೆ ನೀವು ಹೇಳುವಂಥದ್ದು ಒಂದು ದೈಹಿಕ ಚಟುವಟಿಕೆ ಅಥವಾ ಎಕ್ಸಸೈಸ್ ಅದು ತುಂಬ ಅಗತ್ಯ ಅಂತ. ಹೌದು. ಅದು ಈಗ ನಿಂತ್ಕೊಂಡಿರೋ ಕಾರಣ ಅದೇ. ಟೀಚರ್ಸ್, ಸರ್ಜನ್ಸ್ ಅಥವಾ ಡ್ರೈವರ್ಸ್ ಇವರೆಲ್ಲ. ಹಾಗಾಗಿ ಮೊದಲು ಈಗ ನರ್ಸಸ್ಗಳಲ್ಲಿ ಅದಕ್ಕೆ ಪ್ರಿವೆಂಟ್ ಮಾಡಲಿಕ್ಕೆ ಅವರಿಗೆಲ್ಲ ಸ್ಟಾಕಿಂಗ್ಸ್ ಮೊದಲೇ ಇತ್ತು. ಮೊದಲ ನರ್ಸ್ಗಳು ನೋಡಿರ್ಬೋದು ನೀವು, ಕಾಲಿಂದ ಮೊಣಕಾಲವರೆಗೆ ಸಾಕ್ಸ್ ಆಗ್ತಿದ್ರು. ಈಗ ಇಲ್ಲ ಅದು. ಅದೆಲ್ಲ ಅದೇ ಕಾರಣಕ್ಕೆ ಇರ್ಬೋದು. ಟೈಟ್ ಸಾಕ್ಸ್ ಎಲ್ಲ ಇತ್ತಲ್ಲ, ಅದೇ ಕೆಲಸ ಈಗಿನ ಈ ಸ್ಟಾಕಿಂಗ್ಸ್ ಮಾಡೋದಷ್ಟೇ. ಅಂದರೆ ಒಟ್ಟು ದೈಹಿಕ ಚಟುವಟಿಕೆ ಒಂದು ಈ ರೀತಿಯ ಇಲ್ಲದಿರೋ ಕಾರಣ, ಇಲ್ಲದೆ ಇರುವುದರಿಂದ ಇಂಥದ್ದೆಲ್ಲ ಎದುರಾಗುತ್ತೆ ಅಂತ. ಎಸ್ ನಾವು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ವಿ ರಾಜೇಶ್ವರ ಅವರು ವೆರಿಕೋಸ್ ವೈನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಮತ್ತು ಯಾವ ಚಿಕಿತ್ಸೆ, ಯಾವ ರೀತಿ ಚಿಕಿತ್ಸೆ, ಅದಕ್ಕೆ ಸರ್ಜರಿ ಮತ್ತು ಸರ್ಜರಿ ಇಲ್ಲದೆ ಇರುವಂಥ ಒಂದು ಚಿಕಿತ್ಸೆ ಬಗ್ಗೆ ಕೂಡ ಒಂದೇ ದಿವಸ ಔಟ್ ಪೇಷಂಟ್ ವಾರ್ಡಲ್ಲೇ ಚಿಕಿತ್ಸೆ ಮಾಡಿಕೊಂಡು ಹೋಗ್ಬೋದು ಅದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಭಾರಿ ಮುಖ್ಯವಾಗಿ ಹೇಳಿರುವಂಥದ್ದು ಚಿಕಿತ್ಸೆಯ ನಂತರ ಕೂಡ ನಾವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದ ಅಗತ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಕೆ ವಿ ರಾಜೇಶ್ವರ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾನು ಹೇಳ್ಬೋದು, ನನ್ನ ಫಾದರ್ ಮುಲ್ಲರ್ ಸಂಸ್ಥೆಯ ಪರವಾಗಿ ನನ್ನನ್ನು ಕಳಿಸಿದ ನಮ್ಮ ಆಡಳಿತ ಮಂಡಳಿ ಹಾಗೂ V4 ವತಿಯಿಂದ ತಾರಾನಾಥ್ ಅವರು ನನ್ನನ್ನು ಪ್ರಶ್ನಾವಳಿಗಳ ಮೂಲಕ ಕೆಲವು ವಿಷಯಗಳನ್ನು ಕೇಳಿದ್ದೀರಿ. ಹಾಗೂ ನಮ್ಮ ವೀಕ್ಷಕರಿಗೆ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.